ಮನ್ಸ ಎಂಬುದು ಜಾತಿಯ ಹೆಸರಲ್ಲ. ಮನ್ಸ ಎಂಬ ಜಾತಿ ಸರ್ಕಾರದ ಪಟ್ಟಿಯಲ್ಲೇ ಇಲ್ಲ. ಈ ಪದವನ್ನು ಹಲವು ವರ್ಷಗಳ ಹಿಂದೆಯೇ ಜಿಲ್ಲಾಧಿಕಾರಿಗಳು ನಿಷೇಧಕ್ಕೆ ಆದೇಶಿಸಿದ್ದಾರೆ. ಆದಿದ್ರಾವಿಡ ಎಂಬುದು ಪರಿಶಿಷ್ಟ ಜಾತಿಯ 101 ಜಾತಿಗಳ ಪೈಕಿ ಒಂದು. ಬ್ರಿಟಿಷರು ಕೂಡ ಆದಿದ್ರಾವಿಡ ಎಂದೇ ಪ್ರಮಾಣ ಪತ್ರ ನೀಡಿದ್ದು, ಸದ್ಯ ಕೆಲ ವ್ಯಕ್ತಿಗಳು ಮನ್ಸ ಸಂಘಟನೆ ಎಂಬ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಸ್ಥಾಪಕಾಧ್ಯಕ್ಷ ಶೀನಾ ಮಾಸ್ತಿಕಟ್ಟೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರು ಮೂಡುಬಿದ್ರೆಯ ಮಾಸ್ತಿಕಟ್ಟೆ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸ್ಥಳೀಯ ಖಾಸಗಿ ವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಆದಿದ್ರಾವಿಡ ಸಮುದಾಯ ಆರಾಧಿಸುವ ಕಾನದ ಕಟದರ ಚರ್ಚೆಯಲ್ಲಿ ವ್ಯಕ್ತಿಯೋರ್ವ ಕರೆ ಮಾಡಿ ಮನ್ಸ ಜಾತಿಯನ್ನ ಉಲ್ಲೇಖಿಸಿದ್ದಾನೆ. ವಾಸ್ತವದಲ್ಲಿ ಇಂಥದ್ದೊಂದು ಜಾತಿಯೇ ಅಸ್ತಿತ್ವದಲ್ಲಿಲ್ಲ. ಆದರೂ ತುಳುನಾಡ ಮನ್ಸ ಸಮಾಜ ಸೇವಾ ಸಂಘ ಎಂದು ಮಾಧ್ಯಮಗಳಿಗೆ ಕೆಲ ವ್ಯಕ್ತಿಗಳು ಹೇಳಿಕೆ ನೀಡುವುದನ್ನು ನಮ್ಮ ಸಂಘ ಖಂಡಿಸುತ್ತದೆ ಎಂದು ಹೇಳಿದರು. ಆದಿದ್ರಾವಿಡ ಸಮುದಾಯಕ್ಕೆ ಯಾವುದೇ ಉಪಜಾತಿಗಳಿಲ್ಲ. ಆದಿದ್ರಾವಿಡ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆದು ಲಾಭ ಪಡೆದುಕೊಂಡವರೇ ಮನ್ಸ ಎಂಬ ಪ್ರತ್ಯೇಕ ಸಂಘಟನೆ ಕಟ್ಟಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಅದೆಷ್ಟೋ ಮಂದಿ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಸಮುದಾಯದವರು ಈಗಲೂ ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಕಾಳಜಿ ಇಲ್ಲದವರು ಸಮುದಾಯದ ತೇಜೋವಧೆ ಮಾಡುತ್ತಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ವರೆಗೆ ಕಾನೂನು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಶೀನಾ ಮಾಸ್ತಿಕಟ್ಟೆ ಹೇಳಿದರು. ಇನ್ನೊಬ್ಬ ಗೌರವಾಧ್ಯಕ್ಷರು ಬಂಟ ಸಮುದಾಯದ ಯಾವ ನೈತಿಕತೆಯಲ್ಲಿ ಇವರೆಲ್ಲ ಮನಸ ಅಂತ ಹೇಳ್ತಾರೆ. ಇವರಿಗೇನು ಮನಸ ಸಮಾಜದ ಮಹಿಳೆಯರು ಸಿಕ್ಕಿಲ್ಲವೇ? ಒಂದು ವೇಳೆ ಮನಸ ಸಮಾಜದ ಒಂದು ಮಹಿಳೆಯರು ಮದುವೆ ಆಗಿದ್ದರೆ ಆ ಒಂದು ಇವತ್ತು ಆದಿ ದ್ರಾವಿಡದ ಒಂದು ಸಮುದಾಯದ ಹೆಣ್ಣಿಗೆ ಒಂದು ಬಹಳ ಸುತ್ತಿದ್ದಾರವೇ? ಮಾಡುವುದು ವೇದಾಂತ ಒಳಗೆ ಗೋಡಿಸಬೇಕು ಎಂದಾಗೆ ಇವರು ಮುಕ್ತ ಜನರನ್ನೆಲ್ಲ ತಪ್ಪುದಾರಿಗೆ ಕೊಂಡೊಯ್ಯುವ ಮೊದಲು ತಮ್ಮ ಆತ್ಮಾವಲೋಕನ ಮಾಡಿದರು. ಅದು ಬಿಟ್ಟು ತಪ್ಪು ಸಂದೇಶ ಮತ್ತೊಂದು ವಿಚಾರ, ನಾವು ಯಾವುದೇ ಕಾನೂನು ಸಮರಕ್ಕೆ ಸಿದ್ಧರಿದ್ದೇವೆ ಅಂತ. ನ್ಯಾಯಾಲಯ ನಮ್ಮ ಭಾರತದ ದೇಶದ 130 ಕೋಟಿ ಜನರು ಮುಕ್ತವಾಗಿದೆ. ಯಾರಿಗೂ ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಇದೆ, ಕಾನೂನಿನ ಹೋರಾಟ ಮಾಡುವ ಅವಕಾಶವಿದೆ. ಅಲ್ಲದೆ ನ್ಯಾಯವಾದಿಗಳನ್ನು ಯಾರು ಇವರು ಗುತ್ತಿಗೆ ಪಡೆದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಮನ್ಸ ಎಂಬುದು ಯಾವುದೇ ಒಂದು ಜಾತಿಯ ಪದನಾಮ ಅಲ್ಲ. ಆಗಿರುವಾಗ ಇನ್ನು ಮುಂದಕ್ಕಾದರೂ ಈ ಮನ್ಸ ಸಮಾಜ ಸೇವಾ ಸಂಘದವರು ಈ ಒಂದು ಚಟುವಟಿಕೆಗೆ ದೂರ ಇದ್ದುಕೊಂಡು ನಮ್ಮೊಂದಿಗೆ ಸಹಕಾರದಿಂದ ಇರುವುದಾದರೆ ಇದೊಂದು ಸೌಹಾರ್ದವಾದ ಒಂದು ಆಹ್ವಾನವನ್ನು ಈ ಸಂದರ್ಭದಲ್ಲಿ ನೀಡಲು ಇಚ್ಛಿಸುತ್ತೇನೆ. ಪದ ಆದರೆ ಈ ಮನ್ಸ ಎಂಬ ಶಬ್ದ ಬರಲು ಕೆಲವೊಂದು ಕಾರಣಗಳಿದ್ದಾವೆ. ಇವತ್ತು ದೇಶದಲ್ಲಿ ಬಹಳಷ್ಟು ಸಾಕ್ಷರತೆ ಬಹಳಷ್ಟು ಇದೆ. ಸಾಧಾರಣ 40-50 ವರ್ಷಗಳ ಹಿಂದೆ ಹೋಲಿಕೆ ಮಾಡಿದರೆ ಅಲ್ಲಿ ಸಾಕ್ಷರತೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಡಿಮೆ ಇದೆ. ಈ ಹಳ್ಳಿಗಳಲ್ಲಿ ಅನಕ್ಷರಸ್ಥರು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಯಾವುದೋ ಒಂದು ಪದ ಬಳಕೆ ಮಾಡಿ ಅದನ್ನು ಒಂದು ಜಾತಿಗೆ ಒಂದು ಹೇಳಿ ಈ ರೀತಿ ಒಂದು ಹೇಳಿರಬಹುದು ಒಂದು ಸಂದೇಹ. ಹೂಕರೆ ಹಾಕುವ ಸಮುದಾಯ ಯಾರು? ಆದಿದ್ರಾವಿಡ ಸಮುದಾಯ ಮಾತ್ರ. ಈ ಆದಿದ್ರಾವಿಡ ಸಮುದಾಯದವರನ್ನು ಹಿಂದಿನ ದಿನಗಳಲ್ಲಿ ಮೂಲದಮಾನಿ ಎಂಬ ಶಬ್ದವೇ ಕ್ರಮೇಣದ ಮನಸ ಎಂಬುದು ಪರಿವರ್ತನೆ ಆಗಿರಬಹುದೇ ವಿನ ವಾಸ್ತವವಾಗಿ ಅದು ಜಾತಿ ಅಲ್ಲ. ಇದನ್ನು ಈಗ ಮುಂದುವರೆದಂತಹ ಸ್ವಲ್ಪ ಶಿಕ್ಷಣ ಪಡೆದು ಒಂದು ನೌಕರಿ ಪಡೆದು ನಾವು ವಿಶಿಷ್ಟವಾದ ಒಂದು ಸಾಧನೆ ಮಾಡೋಣ, ಸರ್ಕಾರದಲ್ಲಿ ಏನಾದೊಂದು ಅನುದಾನ ಗಿಟ್ಟಿಸಿಕೊಳ್ಳೋಣ ಎಂಬ ಒಂದು ದುರುದ್ದೇಶದಿಂದ ಈ ಒಂದು ಮನಸ್ಸು ಸಮಾಜವನ್ನು ಹುಟ್ಟು ಹಾಕಿರಬಹುದು. ಈ ಬಗ್ಗೆ ನನಗೂ ಸಂದೇಹವಿದೆ. ಮಂಗಳೂರಿನ ಒಂದು ಸುದ್ದಿ ಮಾಧ್ಯಮದಲ್ಲಿ ದೈವಕಲ ಎಂಬ ಒಂದು ಕಾರ್ಯಕ್ರಮದಲ್ಲಿ ಸತ್ಯಸಾರಮಣಿ ಕಾಣದ ಕಟದರ ಬಗ್ಗೆ ಒಂದು ಚರ್ಚಾಗೋಷ್ಠಿ ನಡೆಯುತ್ತಿತ್ತು. ಅಲ್ಲಿ ಕೆಲವು ಅನಗತ್ಯ ವಿಚಾರಗಳು ಚರ್ಚೆಗೆ ಬಂದಿರುತ್ತದೆ. ಮುಖ್ಯವಾಗಿ ಕಾನೂನು ಕಟದರು ಯಾವ ಜಾತಿಗೆ ಸೇರಿದವರು ಎಂಬುದಾಗಿ. ಆಗ ಮಿಜಾಜಿನ ತಿಪ್ಲಬೆಟ್ಟಿ ಎಂಬ ಸ್ಥಳದಲ್ಲಿರುವ ಶ್ರೀನಿವಾಸ್ ಅಲಿಯಾಸ್ ಶೀನಾ ಈ ವ್ಯಕ್ತಿಯು ದೂರವಾಣಿ ಕರೆ ಮಾಡಿ ಮಾಧ್ಯಮದೊಂದಿಗೆ ಕಾನೂನು ಕಟದರು ಮನ್ಸ ಸಮುದಾಯಕ್ಕೆ ಸೇರಿದವರೆಂಬುದಾಗಿ
ಎಂಬುದಾಗಿ ದೂರವಾಣಿಯಲ್ಲಿ ತಿಳಿಸಿ ಆದಿ ದ್ರಾವಿಡ ಸಮುದಾಯಕ್ಕೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ. ವಾಸ್ತವವಾಗಿ ಶ್ರೀನಿವಾಸರವರ ಬಳಿಯಲ್ಲಿ ಕೂಡ ಆದಿ ದ್ರಾವಿಡ ಎಂಬುದಾಗಿ ಕಂದಾಯ ಇಲಾಖೆಯಿಂದ ಪ್ರಮಾಣ ಪತ್ರ ಪಡೆದಿರುತ್ತಾರೆ. ಈ ಬಗ್ಗೆ ಇದು ಒಂದು ಭಾವನಾತ್ಮಕ ವಿಚಾರವಾಗಿರುವುದರಿಂದ ಮಂಗಳೂರಿನ ಆದಿದ್ರಾವಿಡ ಸಮಾಜದ ಬಾಂಧವರು ಶ್ರೀನಿವಾಸರವರಿಗೆ ದೂರವಾಣಿ ಕರೆ ಮಾಡಿ ಸ್ವಲ್ಪ ಅವರಿಗೆ ಒಂದು ರೀತಿಯ ನಿಂದನಾ ಮಾತುಗಳನ್ನು ಹೇಳಿರುವುದಲ್ಲದೆ ಖಂಡಿಸಿರುತ್ತಾರೆ. ಇವತ್ತು ಭಾರತ ದೇಶವೊಂದು ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಸಹ ಇಲ್ಲಿ ಜಾತಿಗೆ ಪ್ರಾಧಾನ್ಯತೆ. ಕಳೆದ 70 ವರ್ಷಗಳಿಂದ ಯಾವುದೇ ಒಂದು ಜಾತಿಯಲ್ಲಿ ಸಮಸ್ಯೆಗಳನ್ನು ಕಾಣದಂತಹ ಈಗ ಎಂಬ ಮನಸ ಒಂದು ಪದ ಮುನ್ನೆಲೆಗೆ ಬಂದಿದೆ. ವಾಸ್ತವವಾಗಿ ಅದು ಮನಸ ಎಂಬುದು ಜಾತಿ ಪದ ಅಲ್ಲವೇ ಅಲ್ಲ. ಈ ಒಂದು ಮನಸ ಎಂಬ ಜಾತಿ ಪದವನ್ನು ನಿಷೇಧ ಮಾಡಿ ಸರ್ಕಾರ ನಿಷೇಧ ಮಾಡಿಲ್ಲ ಅಂತ ಮನಸ ಸಮಾಜವನ್ನು ಹೇಳ್ತಿದ್ದಾರೆ. ದಯವಿಟ್ಟು ಗಮನಿಸಿ, ಇದು ದಾಖಲೆ. 2014ರಲ್ಲಿ ಈ ಪದವನ್ನು ನಿಷೇಧ ಯಾವುದೇ ಸರ್ಕಾರಿ ಕಡತಗಳಲ್ಲಿ ಮನಸ ಎಂಬ ಪದ ಇದ್ದರೆ ತೆರವುಗೊಳಿಸಬೇಕೆಂದು ಎಲ್ಲ ಕಂದಾಯ ಇಲಾಖೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿರುತ್ತಾರೆ. ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ಬಳ್ಳಾಲ್ಪಾಕ್ ಅವರು ಮಾತನಾಡಿ, ಮನ್ಸ ಎಂದು ಹೇಳಿಕೊಂಡು ಬರುತ್ತಿರುವವರು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಹೊಸ ಜನಾಂಗವನ್ನ ಮಾಡುವುದಾದರೆ ಮಾಡಲೇ, ತಮ್ಮದೇನೂ ಅಭ್ಯಂತರವಿಲ್ಲ. ಆದರೆ ನಾವು ನಮ್ಮ ಅಜ್ಜ ಪಿಜ್ಜಂದಿರ ಕಾಲದಿಂದಲೂ ಆದಿದ್ರಾವಿಡ ಸಮುದಾಯದವರಾಗಿಯೇ ಇದ್ದೇವೆ ಎಂದು ಹೇಳಿದರು. ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷನಾಗಿ ಹೇಳುವುದೇನೆಂದರೆ, ನೋಡಿ ಸ್ವಾಮಿ, ಬ್ರಿಟಿಷರ ಕಾಲದಲ್ಲಿ ನಾವು ಆದಿದ್ರಾವಿಡರಾಗಿದ್ದೇವೆ. ನೀವು ಯಾರಿಗೆ ಮನಸ್ಸಂತ ಹೇಳ್ತಾ ಇದ್ದೀರಿ. ನೀವು ಹುಟ್ಟುವ ಮೊದಲೇ ಆದಿದ್ರಾವಿಡ ಸರ್ಟಿಫಿಕೇಟ್ ಜಾರಿಯಲ್ಲಿದೆ. ಇದರ ಎಲ್ಲ ಸೌಲಭ್ಯವನ್ನು ನೀವು ಪಡೆದುಕೊಂಡಿದ್ದೀರಿ. ಈಗ ನಮ್ಮ ಆದಿದ್ರಾವಿಡ ಜನಾಂಗ ಹಿಂದೂ ಧರ್ಮದ ಅಡಿಯಲ್ಲೇ ಈ ಒಂದು ಆದಿದ್ರಾವಿಡ ಜನಾಂಗ ಇದೆ. ಅದರಲ್ಲಿ ನೀವು ಒಂದು ಪಂಗಡವನ್ನು ಸೃಷ್ಟಿ ಮಾಡಿ ಅವರನ್ನು ಬೇರೆ ಒಂದು ಧರ್ಮಕ್ಕೆ ಮತಾಂತರ ಮಾಡುವಂಥ ವರ್ಣವನ್ನು ನೀವು ಮಾಡ್ತಿದ್ದೀರಿ ಎಂದು ನಮ್ಮ ಗಮನಕ್ಕೆ ಬಂದಿದೆ. ನಮಗೆ ಈಗಾಗಲೇ ಹಲವರು ಫೋನ್ ಮಾಡಿ ನಮ್ಮನ್ನು ದಾರಿಗೆ ತಪ್ಪಿಸುತ್ತಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಮೂಡಬಿದ್ರೆ ತಾಲೂಕಾಧ್ಯಕ್ಷ ನ್ಯಾಯವಾದಿ ಆನಂದ್ ಕೆ ಶಾಂತಿನಗರ ಮಾತನಾಡಿ, ನಮ್ಮ ಆದಿದ್ರಾವಿಡ ಜಾತಿ ಪ್ರಮಾಣ ಪತ್ರದ ಲಾಭ ಪಡೆದವರೇ ಮುಗ್ಧ ಜನರನ್ನ ಮನ್ಸ ಜಾತಿ ಹೆಸರಿನಲ್ಲಿ ದಿಕ್ಕು ತಪ್ಪಿಸುತ್ತಿದ್ದು, ನಮ್ಮ ಹೋರಾಟ ನಿರಂತರವಾಗಿ ಮುಂದುವರೆಯಲಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ಸುರೇಶ್ ಎಸ್ಕೆ, ರಾಜ್ಯ ಸಂಘಟನಾ ಸಂಚಾಲಕ ಪ್ರೇಮನಾಥ್ ಪಿಬಿ, ಮೂಡಬಿದ್ರೆ ತಾಲೂಕು ಘಟಕದ ಗೌರವಾಧ್ಯಕ್ಷ ಶೀನಾ ಪುಚ್ಚೇಮಕರು, ಉಪಾಧ್ಯಕ್ಷ ಬಾಬು ಹಂಡೇಲು ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡಬಿದ್ರೆ.